ನಡೆ ಚಿಕ್ಕ ಸೈಜ್ ಅವು ನೆಟ್ಟೆ ಜಾಗ ಬರ್ತದೆ ನೆಟ್ಟೆ ಅರ್ಧ ಇನ್ವೆಸ್ಟ್ಮೆಂಟ್ ಪೀರಿಯಡ್ ಬರಂದಿಲ್ಲಲು ಪೂರ ಬರಂದಿಲ್ಲರು ಬೆಳೆ ಬೆಳೆ ಗೈಸ್ ಬೆಳೆ ಬೆಳೆ ನಮ್ಮ ಪೋಯಿ ನಮ್ಮ ನಾಯನ್ ಬೇಕಾದ್ರೆ ಪೊರ್ಲು ತಿಂದದು ಕ್ಯಾಶೋ ಇಂಡಸ್ಟ್ರಿಗೆ ಬರೋದಿಲ್ಲ ಸೊ ಎಂಕಲ್ ನಾ ಬಲೆ ಬಲೆ ಮೂಲು ಲಾಲು ಪನಿ ಬಾಬಲ ಬುಕ್ಕ ಉಂಡೆ ಎಂಕಲ್ ನಾ ಪ್ರತಿಭೆ ಬನ್ನಿ ಬನ್ನಿ ಮತ್ತೆ ಹೇಗಿದ್ದೀರಾ ಎಲ್ಲ ಕಮೆಂಟ್ ಬನ್ನಿ 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 ಓಡಿ ಬನ್ನಿ 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 ಬೆಳೆ ಬೆಳೆ ಗೈಸ್ ನಮ್ಮ ಪೋಯಿ ಪೋಯಿ ಇನ್ನ ಇನ್ವೆಸ್ಟ್ಮೆಂಟ್ ಪೀರಿಯಡ್ ಬರಂದಿಲ್ಲಲು ಪೂರ ಬರಂದಿಲ್ಲರು ಬೆಳೆ ಬೆಳೆ ಗೈಸ್ ಬೆಳೆ ಬೆಳೆ ನಮ್ಮ ಪೋಯಿ nama tadi saya Shashank Casho Industry all body line bale guys bale nama Shashank Casho Industry koi nama mast excited ulla itu line dada ipu oh avutani mission walla mission line oh ya line ಸರಿ ಮಾಡಬಾರ್ದು ये अकल बनती क्या रहता वाह भरे माला अभी यार हाँ तो लंच ये तो अंदर this is business then निकले वो लो तू ही ना लेका पुंडा वो लो बुकान पे सर इर्दूर सर నేను మూడు చేద్దావు ఉల్పదని Sabakarai Materla. Dale Janikla. Bale bale guys. ಈಗ ಕೈ ಬಣ್ಣದೆ ಪುಡ ನಾ ಫಸ್ಟ್ ಹೋಯ್ ಬುಕ್ಕ ಖಾಲಿ ಆಗ್ಬಿಡವು ಹಾಂ ಫಸ್ಟ್ ಆಫ್ ಆಲ್ ಅದೇನು ಆರ್ಸಿಎನ್ ಬೀಜ ಗೊತ್ತಾಗದೆ ಬೀಜ ಬತ್ತ ಅದೇ ಆ್ಯಕ್ಚುಲಿ ಮೂಲಕ ಇಂಥ ರೋಸ್ಟಿಂಗ್ ಸ್ಟೀಮಲ್ಲಿ ಕರೀತೀವಿ ತುಂಬ ರೋಸ್ಟಿಂಗ್ ಇಟ್ಟಿದೆ ರೋಸ್ಟಿಂಗ್ ಮಾಡಿದ್ದೇನೆ ಅಲ್ಪ ಬೀಜ ಸ್ಟಾಕ್ ಮಾಡ್ತಿದ್ದೆ ಆ ಬೀಜನ ನೆಕ್ಸ್ಟ್ ಒಂದು ಮಿಷಿನ್ ಇತ್ತು ಅದಕ್ಕೆ ಅದಕ್ಕೆ ಒಂದು ಗುಂಡಿದಲ್ಲಿ ಹಾಕೊಂಡು ಆ ಗುಂಡಿ ಹೋದು ಆ ಬೆಲ್ಟ್ ನೋಡಿ ಬೆಲ್ಟ್ ಲಿಫ್ಟ್ ಒಂದು ಅಲ್ಪ ವಾಶ್ ಮಾಡ್ತಾನೆ ವಾಶ್ ಮಾಡ್ತಾ ಆ ಬೀಜ ಲಿಫ್ಟ್ ಆದ ಆಮೇಲೆ ಗೊತ್ತಾ ಆ ಕುಕ್ಕರ್ ಆ ಕುಕ್ಕರಿಗೆ ಅದರ ಒಂದು ಕುಕ್ಕರ್ 300 kg ಬಿಟ್ಟು ಬರ್ತದೆ ನೆಕ್ಸ್ಟ್ ಬೊಕ್ಕದ ಕುಕ್ಕರ್ಲ 300 kg ಬಿಟ್ಟು ಬರ್ತದೆ ಅದಕ್ಕೆ ಮಿನಿಮಮ್ ఉండదు ಸ್ಟೀಮ್ ఉండదు ಮಿನಿಮಮ್ 8 ನಿಮಿಷ 1 ನಿಮಿಷ ಕೊರ್ರಂಡು ಪಂಡ 8 ನಿಮಿಷಡು ಆ ಬೀಜ ಆ ಒಂದು 300 kg ఉండదు ಬೇಯ್ತಿತ್ತು ಐನಿರ್ಬೇಕಾ ನೆಕ್ಸ್ಟ್ ಅಂದರೆ అందుకేనా ఇది వెచ్చండా ఇది
ಇತ್ತ ಪಂಡ ಬೀಜ ರೋಸ್ಟಿಂಗ್ ಆಗ್ತದೆ ತುಂಬ ರೋಸ್ಟಿಂಗ್ ಆಗುದಿಲ್ಲ ಅವು ಒಕ್ಕಡೆ ಒಂದು ಸೂಬಾರ್ದನೆ ಒಕ್ಕಡೆ ಅವು ಪಂಡ ಇಂಗ್ಲ ಬೀಜ ಬಾಯ್ಲ್ ಬೊಕ್ಕಂಜಿ ಗೂಡು ಬರೋಲ್ಲ ಬಾಯ್ಲ್ ನಾವು ಮತ್ತೊಂದು ನೆಕ್ಕುನ್ನದೆ ಮೂರು ಸ್ಟೀಮ್ ಬತ್ತಿ ಆನ್ ಮಾಡ್ತಾರೆ ಅದು 8 ನಿಮಿಷ ಆದರೆ ಹೋಗಿ ಬತ್ತಿ ಬುಕ್ಕ 8 ನಿಮಿಷ ಕೊಡ್ತಾರೆ ಆ್ಯಕ್ಚುಲಿ ಹೆಂಗೆ ಅಂದರೆ ಮಾತಾ ಫ್ಯಾಕ್ಟ್ರಿ ಇಲ್ಲ ಫಸ್ಟ್ ಇದು ಸೈಜರ್ ಆದ ಸೈಜರ್ ಪಂಡ ABCD ಬರ್ತದೆ ಬೀಜ ಎಂಜಿ ಬಂದ ಅಂಚೆ ಬರ್ತದೆ ಅಂಡ 3 ಇಂಚು ಹೋಗ್ತದೆ ಫಸ್ಟಿಗೆ ಇನ್ನು ವಾಶ್ ಮಾಡ್ತದೆ ಇನ್ನು ರೋಸ್ಟಿಂಗ್ ಮಾಡ್ತದೆ ಐನ ಈ ರೋಸ್ಟಿಂಗ್ ಐನ ಬೀಜ ಇರ್ತದೆ ಇದು ತಡೆ ದೀಪ ಇದೆ ಎರಡೇ ಮೂಲಂಗಿ ತುಂಬಿ ನಮ್ಮ ಮೇಲೆ ಒಂದು ನಿಪ್ಪಿದೆ ಬೀಜ ಪಾನ್ ಮಿಷಿನ್ ಇರ್ತೈತೆ ಈಗ ಅಡೆ ಒಂದು ಸೈದರ್ ಹಾಕೊಂಡು ಮಲ್ಲ ಅದಕ್ಕೆ ಮಲ್ಲ ಸೈದರ್ ಅಡೆ ಮಾಡ್ತಾರೆ ಅವಳು ಆ ಸೈದರ್ ಇರ್ತದೆ ಮೂರು ಬೀಜ ಪಾನಿ ಕೊಡಲಿ ಬಟನ್ ಅಲೆ ಬಟನ್ ಆ ಪಾನಿ ಕೊಡಲಿ ಹಾಂ ಆಯ್ಕೊಂಡ್ಲೆಟ್ಟು ಕನ್ವರ್ ಉಂಟದೆ ಕನ್ವರ್ ಸೀದಾ ಪೋಯಿನ ಬೀಜ ಉಂಟದೆ ಇಲ್ಲಿಂದ ಇರ್ತಾನೆ ಕನ್ವರ್ ಹಾಂ ಬಟ್ಟೆ ಮತ್ತೆ ಇದೇನೆ ಮಾಡ್ತೀನಿ ಬೀಜ ಮತ್ತು ಬಟ್ಟೆ ಇದೇನೆ ಮಾಡ್ತೀನಿ ಅವತ್ತು ಅವು ಬೇರೆ ಈ ಕಡೆ ಬ್ರಾಂಚ್ ಉಂಟು ಈಗ ಅವಲ್ಪ ಕಾಪುಡ ಒಂದು ತುಂಬ ಕರೆಕ್ಟ್ ಸೈಜ್ ಬರದು ಇಷ್ಟೇ ಹೊಸ ಹೊಸ ಮಾಡಲ್ ಬರ್ತದೆ ಹೊಸ ಮಲ್ಲ ಸರ್ ಅಡೆಮುಟ್ಟೆ ಸ್ಕೇಲ್ ಉಂಟದೆ ಅಡೆಮುಟ್ಟೆ ಕಂಡ ಹೈಟ್ ಎ ಪಂಟ್ ನಾವು ಆ ಸೈಡ್ A+ ಮಲ್ಲ ಬೀಜ ಅದಕ್ಕೆ ಅದಕ್ಕೆ B+ ಇರ್ತದೆ ಬಿ ಇರ್ತದೆ ಎಲ್ಲಿ ಲಾಸ್ಟ್ ಇಡಮುಡು ಎಲ್ಲಿ ಲಾಸ್ಟ್ ಫೈನಲ್ ಉಂಟದೆ ಜಸ್ಟ್ ಆ ಒಂದು ಪೂರ ತಿಪ್ಪೆದು ಅದಕ್ಕೆ ಆ ಅವರು ಆನ್ ಮಾಡ್ತಿದ್ದ ಸೈಜರ್ ಆಗ್ತದೆ ಬೀಜ ರೊಟೇಷನ್ ಆಗ್ತದೆ ಐನಡ್ಬೇಕು ಬೇತೆ ಬೇತೆ A ಏತ್ B ಏತ್ C ಏತ್ ಅಂತ ಕಾಣ್ತದೆ ಅದೇ ಹಿಂಗೆ ಏತ್ ಕಾಂಟ್ಯಾಕ್ಟ್ ಕಂಡ ಇದು ದಿನ ಕೊಂಚ 2,000 kg ಕಟ್ಟಿಂಗ್ ಆಗೋಲ್ಲ ಹೂವು ಬೀಜ ಜಾಸ್ತಿ ಉಂಟು ಆ ಬೀಜನ ಮಿಷಿನ್ ಆನ್ ಅದಕ್ಕೆ ಒಂದು ವೇಳೆ ಬಿ ಜಾಸ್ತಿ ಈ ಬೀಜ ಜಾಸ್ತಿ ತಿಂದಾಗ ಈ ಮಿಷಿನ್ ಬೀಜ ಕಂಡ ಬೀಜ ಬಂದಾಗ ಒಂದೆಲ್ಲ ಇಂಚು ತುಂಬ 2 ಜನ ವರ್ಕರ್ನ ಕ್ಲಿಪ್ಪೆ ಬೀಜ ಬೋನ್ ಇಡದೆ ಮೂಟೆ ತುಂಬ 2 ಜನ ಇದಕ್ಕೆ ಬೀಜ ಪಾಡ್ತದೆ ಲಿಫ್ಟೈನು ಅದಕ್ಕೆ ಬಿನ್ ಉಂಟದೆ ಮಿತ್ತೆ ಕೊಪ್ಪು ಹೋಯ್ನ ಮಿಷಿನ್ ಬಂದ ಕಟ್ಟಿಂಗ್ ಆದ ಪೂರ ಒಂದು 900 ಕಟ್ಟಿಂಗ್ ಈ ಬೀಜ ಉಂಟದೆ ನಿಜ ಭತ್ತನ ಬೀಜನು ಹಾಕಲಿರುತ್ತೆ ಸ್ವಲ್ಪ ವರ್ಕರ್ನ ಕಲಿರುತ್ತೆ ಹಾಕಲೆ ಬೆಚ್ಚ ಒಂದು ಈ ಒಂದು ಉಂಟದೆ ಇದು ನಮ್ಮ ಸೈಜರ್ ಏನು ಆಯ್ತು ಅಲ್ಲ ಹೋಗ್ಬಂಡ ಮುಟ್ಟೆ ಚೂರು ಅಕರ ಏ ಅವ್ರು ರನ್ನ ಬಿಡಿಗೆ ಚೂರು ಅಕರ ಜಾಯ್ನ ಉಂಟದೆ ಈ ಇಡೀ ಬೀಜ ಉಂಟದೆ ಇಡೀ ಬೀಜ ಉಂಟದೆ ಕೊಂಡು ಅಲ್ಲಿ ನೆತ್ತೊಳಗೆ ಹೋಗ್ತದೆ ಕಟ್ಟಿಂಗ್ ಏನು ಕೊಂಡು ಉಂಟದೆ ಪೂರ ನೆತ್ತೊಳಗೆ ಹೋಗ್ತದೆ ನೆರ್ದಿಟ್ಟು ಡಸ್ಟ್ ಹೋಗ್ತದೆ ಈಗ ನೆಟ್ಟು ಕಟ್ಟಿಂಗ್ ಏನು ಅರ್ಧ ಕಟ್ಟಿಗೆ ನಾವು ಓ ಅವು ಐಟೆ ಹೋಗ್ತಾರ ಹಾಂ ಆ ಬೀಜಲ್ಲಿ ಹೋಗುತ್ತೆ ಇಡೀ ಬೀಜ ಆವಾಗ ಅರ್ಧ ಬೀಜ ಏನು ಹೋಗ್ತದೆ ಅವ್ನು ಬೀಜ ನೆಟ್ಟ ಬರ್ತದೆ ಹಾಂ ಬೀರ ಇದೆ ಎಷ್ಟು ಅವರು ಇನ್ನೆಂಟು ಅರ್ಧ ಕಟ್ಟಿಂಗ್ ಏನು ಹೋಯ್ ಅವ್ರು ನೆಟ್ಟೆ ಜಾಗ ಬರ್ತದೆ ನೆಟ್ಟು ಅರ್ಧ ಕೆಲವು ಬರ್ತದೆ 500 ನಿಂಚಿನ ಕುಂಡಾಯಿನ ಬೀಳ್ತದೆ 5 ಬರ್ತದೆ
అయితే భయంకర సిప్ ఉండదు రెడ్ బాగా అవి అలా అలా నువ్వు అయితే బిరా అడే బిరా కట్టింగ్ కాబట్టి అది అడే పోకుండా బొండు ఉంటుంది ఇంట్లో బొండు ఉంటుంది అయిన తూక మంచిది బొండి గోర్ మంచిదా ಬೆಚ್ಚ ಮಂಚಿದೆ ಅದೊಂದು ಮತ್ತೆ ಇನ್ನೇನು ಮಾತಾಕಲ್ಲ ಬಿರಾ ಅಡೆ ರಿಟರ್ನ್ ಇನ್ನೇನುಂಟది ಲೆಟರ್ ಸರಿಪಾಡು ఒక నెక్స్ట్ ఉన్నది ఆ మిషన్ కట్ మంచి కూడా లాస్ట్ ఫైనల్ ఇచ్చిన అర్థ బీజ్ ఉంటుంది అది ಇನ್ನೇನನ್ನ ಬಿರಾ ಸ್ಟೀಮ್ ಅಂತೀರ ಹೌದಾ ಭಲೆ ಭಲೆ ಇಂಚಿ ಇಂಚಿ బొండు ಬೇಂದ್ರೆ ಈಗ ಅರ್ಥ ಇದೆ ಪೀಸ್ ಬೇಂದ್ರೆ ಇದು ಇದಿಲ್ಲ ಬರ್ತದೆ ಕೆಲವು ಕಟ್ಟ ಅಂತ ಇದಿಲ್ಲ ಬರ್ತದೆ ಬೇಕಾಗಿಲ್ಲ ಹ್ಯಾಂಡ್ ಕಟ್ಟಿರ್ತದೆ ಐದು ಕಟ್ ಮಾಡ್ತಾರೆ ಮಕ್ಕಳಿಗೆ ದಿನ ಗೀತ ಮನ್ಬೋಡು ದಿಪ್ಪುಂಡ ಮಕ್ಕಳ ಮಾತ ಅದು ಆಗಲಿ ಕೆ ಜಿಯಲ್ಲಿ ಹಾಂ ಅದೊಂದು ಸಾಧಾರಣ 10 kg ಮತ್ತೆ ಹೈಯೆಸ್ಟ್ ಮಾಡ್ಕೊಳ್ಳೋದು ಬೇರಾ ಆಂಟಿ ನಾ ಪುದಾರಿ ಯಶೋದ ಟಾಪ್ ಡಿ ರೇಪ್ ನಾನು ಅರೆ ಗ್ಲಾಸ್ ಆಪಣ ಮಾರ ತಿನ್ಯಾರ ಇಚ್ಚಿ ಮಾರ ಬೆಚ್ಚಾವಡವು ತಿಂದು ನಂದಿರು ನನ್ನ ಸಯ್ಯ ನನ್ನ ಸಯ್ಯ ನಾನು ಇಂದು ತಿನ್ನದ తమ్ముడు ఇందన్నా బీరా స్టీమ్ అని పేరు ఉంటుంది నేను ఇట్లా ఇట్టే నీకు బాయిట బాధ కూర్చున్నాను ಅಲ್ಲಿ ತಿಂಬಿಡುದಿಲ್ಲ ಅಲ್ಲಿ ನಿನ್ನದು ಬಿರಾವತಾನೆ ಎಂತ ನಾ ಮಾಡಿ ಅಂದ್ರೆ ರಕ್ಲೆ ಬತ್ತ ಕಟ್ಟಿಂಗ್ ಅಂತ ఇందే అక్కలే కట్టింగ్ అని అయితే నీకు 40 జనం లేరా అదే ಇನ್ನೇನುಂಟದು ಈ ಸಿಪ್ಪೆಗೆ ಉಂಟದೆ ಸಾಧಾರಣ ಕೆಜಿಗೆ 11 ರೂಪಾಯಿ ಇಂಚ ಔಟ್ ಸೈಡ್ ಬರೋಣ ಅವು ಸೇಲ್ ಮಾಡ್ತಾರೆ ಎಣ್ಣೆ ಪ್ರತಿಫಲ അതിനുള്ള ಗುಂಡುಂಡದೆ ఇక్కడ ఏరికి ನಮ್ಮ ಗುಂಡು ಇಂಚ ಬೀಪೋನ ఏర్లా తినొచ్చా బయట సున్నే బూరుండు ఇదిందనా తిందరా అర్థం భలే భలే ಶಿಫ್ಟ್ ಬಂದಿಲ್ಲ ಫೈನಲ್ ಚೋಲಿ ಅಂದೇನು ಕೆಜಿಗೆ 15 ರೂಪಾಯಿಗೆ ಮಾರ್ನ ಒಂದು ಭಯಂಕರ ಕೆಜಿಗೆ 15 ರೂಪಾಯಿ ಒಬ್ಬನಿಗೆ ಏ ಚಪ್ಪಲ್ ತೆಪ್ಪಡ ತೀರಾ ಬರೋಡ ಏ ಚಪ್ಪಲ್ ತೆಪ್ಪಡಿಗೆ ಚಪ್ಪಲ್ ತೆಪ್ಪಡಿಗೆ ತಿನ್ನೋಡ್ಚಿ ಮಾರ ಸೈಪನ ಕಾಂಡೆ ದಿತ್ತು ಹಾಂ ಬೇತೆ ಬೇತೆ ಇಟ್ಬೋತೀರಿ ಈ ಬಾರಿ ಎಲ್ಲ ಬಲ್ಪು ದೆಪ್ಪುಂಡು ಎಲ್ಲ ಬಲ್ಪು ಮೋಷನ್ ಬಣ್ಣ ಚಲಂಗಿರ ಅವು ಬೆಚ್ಚ ಉಂಟು ಅದೇ ಚಲಂಗಿರ ಚಲಂಗಿರ ಸಾಧಾರಣ ಮಿಷಿನ್ ಉಂಟಾಗ ಬರೀ ಸ್ವಿಚ್ ಆನ್ ಪೂಜೆ ಬರ್ತದೆ ಕೋಲ್ಡಾ ಕೋಲ್ಡ್ ಇನ್ನೇನುಂಟದೆ ಬಂದು ಆ ನಾಲ್ಕು ಎಲ್ಲ ಎಪ್ಪಿದೆ ಎಲ್ಲ ದಿಯರ ಎಲ್ಲ ಮಧ್ಯಾಹ್ನ 3 ಗಂಟೆ ದೀಪೇದೆ ರಾತ್ರಿ ಇಡೀ ಕಾವಂದಿಪ್ಪು ಮನದಾನಿ ಬಲ್ಪು ಉಂಡದೆ ಅಲ್ಲಿ ಬೆದ್ದು ಆ ಫೀಲಿಂಗ್ ಮಿಷನ್ ಉಂಟದೆ ಫೀಲಿಂಗ್ ಮಿಷಿನ್ ಮಿಷಿನಾ ಫೀಲಿಂಗ್ ಮಿಷಿನ್ ನೆಟ್ ಫಸ್ಟ್ ಬರೋ ಬೊಂಡು ಬಂದು ಲೈಕ್ ಹ್ಯಾಡ್ ಸೆಟ್ಟಿಂಗ್ ಲೈಕ್ ಕೆಲವುದ ಅವರ ಫಸ್ಟ್ ಬಂದಾಗ 210 ದೀಪ ಆ ಮಿಷಿನ್ ಅವ್ರು ಸೆಟ್ಟಿಂಗ್ ಮಾಡ್ತೀವಿ ಅಲ್ಲೇ ಇಂಜಿನಿಯ ಅನ್ನೋದೇ ಅದರ ಮಿಷಿನ್ 210 ಸೆಟ್ಟಿಂಗ್ ಮಾಡ್ತೀವಿ ಫಸ್ಟ್ ಬೊಂಡು ಕೊಡ್ಬಿಡ ಬೊಂಡು ಮುನ್ನೆ ఉండదు ಈಗ అవి ఇక్కడ చోలి బండారు అదే చోలి అనేది బರ್ತದೆ
ఉంటది ఎత్తులో పడుతుంది కండ అవు ఇన్న మేల్ పోదు ಈ ಸೆಟ್ಟಿಂಗ್ ಉಂಟದೆ ಮೊದಲು ಸೆಟ್ಟಿಂಗ್ ಉಂಟು ಎತ್ತ 210 210 ಇತ್ತ ಮುಂಚೆನೇ 200 ಐಟ್ಲಿದೆ ಅಂಚಿಲೊಂದು ಗ್ಯಾಪ್ ಉಂಟು ಇಂಚಿಲೊಂದು ಗ್ಯಾಪ್ ಉಂಟು ಆಟೋಮೆಟಿಕ್ ಅವಳು ಫುಲ್ ಆಗಿ ಕೊಡಲಿಲ್ಲದೆ ಸೆನ್ಸರ್ ಆಫ್ ಆಫ್ ಮಿಷಿನ್ ಆಫ್ ಮಿಷಿನ್ ಉಂಟ ಅವು ಲಿಫ್ಟ್ ಪೋಪ್ನ ಉಂಟದೆ ಆಫ್ ಆಫ್ ಬೀಜ ಪೋಪ್ನ ಅದ್ರ ಬಂದು ಕೊಂಡುಕೊಂಡು ಮತ್ತೆ ಪೀಸ್ ಪೀಸ್ ಆ ಸೈಡ್ ಇಂಚಾರು kayak nak karpe. Ardur ir. Bye. Air kalau coli pun ni pulau roti ke adikala berku. Betul. Ini pakai dia berku. Apa ni an mandi jer, betul lah. Ada betul ini tu kami sudah ikut kontak Islam. Ada podo. Laki. Udah. ಒಂದು ಮಾಡ್ದಲ್ಲದೆ ಇಟ್ಟೆ ಪೀಸ್ ಮಾಡಿದ್ರೆ ಕೊಂಡು ಬರೋ ಐದು ಕೆಲ ಉಂಟದೆ ಅಲ್ಲಿಂಚ ಆಗ್ಬಾರ್ದು ಅದನ್ನು ಚೋಲಿ ಬಂದು ಇದು ಅವಳು ಕೆಲ ಕೊಂಡು ಇಂಚಿನ ಬರ್ಕೊಡು ఆయన ಬತ್ತಿಂದ ನೆಟ್ಟಿದ್ದು ಈ ಮಿಷಿನ್ ಪಣ್ಣ ಮುಂಚೆನೆ ಈ ಮಿಷಿನ್ ಪಾಡ್ದಲ್ಲದೆ ಒಂದಿಟ್ಟೆ ಚೋಲಿ ಹೋಗೋಣ ಬೇಕಿಂಚ ಚೋಲಿ ಪೋಂದ ಉಂಟದೆ ಬೇಕಿನ ಬಂದು ಪಂಡ ಇಟ್ಟೆ ಬಂದು ದಿನ ಮೇಕೆ ಚೋಲಿ ಏನೇನು ಬೇಕಾ నేను బీరా పిచ్చాను పడినా స్టీమ్ అని బీరా 2 ಗಂಟೆ ಇದೆಂತ ಕಟ್ಟಿಂಗ್ ಆಗ್ಲಿಕ್ಕೆ ಅಥವಾ ಸಟ್ಟಿಂಗ್ ಅದಕ್ಕೆಲ್ಲ 2 ಉಂಟಲ್ಲ ಮತ್ತೆ ಒಂದು ಕನ್ನಡ ತುಳು ಇಂದು ನಮ್ಮ ಇಂಜಿನ್ ಐತೆ ಪಿರಾ ಒಂದು ಚೇಂಜ್ ಯಾರು ನೆಟ್ ಬೊಂಡು ಒಂದು ಕಲರ್ ಇಲ್ಲ ನಿನ್ನ ಕಲರ್ ಕಲರ್ಲ ಚೇಂಜ್ ಆಗ್ಬೋದು ಕಲರ್ ಚೇಂಜ್ ಅಲ್ಲ ತಿನ್ನೋಲ್ಲ ನಾನು ಬೆಚ್ಚ ಹೊಡೋಣ ಪಿರಾ ಒಂದು ದೀರ ನಾನು ರಡ್ಡೆ ಕರ್ ಹೌದಾನಿತ್ತು ಮಿಷಿನ್ ಯೂಸ್ ಅಂತಿದ್ದಾರೆ ಶಿಫ್ಟ್ ಆಪ್ ನನಗೆ ಬೇರೆ ಕಡೆಗೆ ಬ್ರ್ಯಾಂಡ್ ಇದೆ ಅವರು ಸದ್ಯಕ್ಕೆ ತಕ್ಕ ಮೂಲ ಉಂಟಾಪ ಕಣ್ಣ ಬೇರೆ ಮಿಷಿನ್ ಪಾಡು ಲೇಟೆಸ್ಟ್ ಬರ್ತದೆ ಆಗ ಬಂತಲ್ಲ ಇದು ಚೇಂಜ್ ಆಗಿ ಇದನ್ನು ಪುನಃ ಸ್ಟೀಮ್ ಮಾಡುದು ಇದನ್ನು ಇನ್ನು ಮಾಡಿ ಸ್ಟೀಮ್ ಮಾಡಿ ಸೇಲ್ ಮಾಡುದು ನಾ ಮುಕ್ಕಳ ಕೈ ಬಾರ್ದೆ ಪೋಡ್ತಿ ಮುಗ್ಲೆ ಕೆಜಿ ಕಮ್ಮಿ ಆಗ್ಬಿಡುಕ ಓ ಮುಗ್ಲೆ ತುಕ್ಕಜ್ಜ ఏర్ల తూపు చేరితే పిల్లండి కై పాడినది ఎప్పుడు ఇవాళ మేడం బ్యాకెట్ ఫుల్ అంట నా ఒకళ్ళ కేజీ లెక్క అంబే ಏಲಕ್ಕಿ ಮೇರುಲ್ಲಿರಿಯಾ ಡಿವೈಡಾ ನಿಖಲೆ ಕೆಜಿ ಲೆಕ್ಕ ನಂದು ಸ್ಯಾಲ್ರಿ ದಿನ ಸಂಬಳ ಏತ ಮಂತ್ ಲಾಪುಂಡು
ಅಂಚಡೈತೆ ಇರೆ ದಿನಕ್ಕೆ ಏತು ಕೆ ಜಿ ರೂಪಾಯಿ ಇರೆಗೆ ಏತು ಕೆ ಹಾಂ ಅದು ಇರೆಗೆ ಏತು ಕೆ ಜಿ ಕೊಡ್ತೀರಿ ಓ ಅಂದು ದಿನ ಸಂಬಳ ಅದು ಇರೆಗೆ ಅಂದು ಇರೆಗೆ ಏತು ಕೆ ಜಿ ಕೊಡ್ತೀರಿ ದಿನ ಬೇಕಾ ಈತು ಕೊಡ್ಪೇರ ಇನ್ನು ಮನ್ಕೊಡಿ ಅಯ್ಯೋ ಒಂಜಲ ಮಧ್ಯಾಹ್ನ ತಗೋಬೋದು ಸಿದಿಲ್ಲ ಅಂಚ ನೀರ ಮೆಲ್ಲ ಅಂತ ನಿಂತನ ಲಾಭ ಕ್ಯಾಶ್ ಆನ್ ಡೆಲಿವರಿ ಮಕ್ಳಿಗೆ ಮಾತ್ರ ಕೆ ಜಿ ಲೆಕ್ಕ ಸಂಬಳ ಸೊ ಬೇಕಾ ಅಂಚೆ ಸೈಡ್ ಮಾತ್ರ ಏತು ಕೊಡ್ಪೇರ ಅದು ಮನ್ಕೊಡಿ ಇದರ ವಾರ್ಷಿಕ ವಿಶೇಷ ಶಿಬಿರದ ಸಂದರ್ಭದಲ್ಲಿ ನಾವು ಇಂಡಸ್ಟ್ರಿಯಲ್ ವಿಸಿಟನ್ನು ಇಟ್ಕೊಂಡಿದ್ವಿ. ಆ ಇಂಡಸ್ಟ್ರಿಯಲ್ ವಿಸಿಟಲ್ಲಿ ಒಂದು ಕಡೆ ನಾವು 9 ಬೇಕರಿಯನ್ನು ವಿಸಿಟ್ ಮಾಡಿ ಅಲ್ಲಿಂದ ಈಗ 2ನೇ ಇಂಡಸ್ಟ್ರಿ ಸಶಕ್ತ ಕ್ಯಾಶ್ಯೂ ಇಂಡಸ್ಟ್ರಿಗೆ ಬಂದಿದೆ. ನೀವೆಲ್ಲ ಫ್ಯಾಕ್ಟ್ರಿಯಲ್ಲಿ ಯಾವುದರ ಪ್ರೊಸೀಜರ್ಸ್ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ನಮ್ಮ ಜೊತೆ ಇದ್ದಾರೆ ಶ್ರೀಕಾಂತ್ ಸರ್ ಮತ್ತು ಪ್ರಿಸಿಲ್ಲಾ ಮೇಡಮ್. ಇವರನ್ನು ಈ ಸಂದರ್ಭದಲ್ಲಿ NSSನ ವತಿಯಿಂದ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನಿಮ್ಮ ಫ್ಯಾಕ್ಟ್ರಿಯನ್ನು ನೋಡಿ ಬಂದಿದ್ದೀರಿ, ಪ್ರೊಸೆಸನ್ನು ನೋಡಿದ್ದೀರಿ, ಪ್ರೊಸೆಸ್ಗಳು ಆಗ್ತಾ ಇದೆ. ನಿಮಗೆ ಏನಾದರೂ ಡೌಟ್ಸ್ಗಳಿದ್ದರೆ ಕೇಳ್ಬೋದು. ಡೌಟ್ಸ್ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಓನ್ ಕಂಪನಿ ಯಾರಿಗೆ ಯಾವುದೇ ನಿಮ್ಮ ಓನ್ ಇದು ಅಂತ ಕೇಳಿ ಕೇಳಲ್ಲ ನಮ್ಮ ಕೇನ್ ನಿಕ್ಲ ಓನೊಂದು ಕೇನು ನಾನು ಹಾಕಿದ್ವಿ ಈಗ ಕೇನು ನಮಗೆ ಶಶಾಂಕ್ ಕ್ಯಾಶ್ಯೂ ಇಂಡಸ್ಟ್ರಿ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೀಡಿದ ಇಲ್ಲಿ ನೆರೆದಿರುವ ತಮಗೆಲ್ಲರಿಗೂ ಧನ್ಯವಾದಗಳು. ಶ್ರಮ ಏವ ಜಯತೆ. ಮತ್ತು ಯಜಮಾನ ಇಂಡಸ್ಟ್ರಿಗೆ ಮಂಗಳೂರಿನ ಹೆಚ್ಚಿನ ಕಾಲೇಜುಗಳು ಇಂಡಸ್ಟ್ರಿಯಲ್ ವಿಸಿಟ್ ಅನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಯುತ್ತಿರುವಂಥ ಉದ್ಯಮಗಳು. ನಿನ್ನೆ ಸ್ವ ಉದ್ಯೋಗದ ಬಗ್ಗೆ ದೇವ್ ಸರ್ ತುಂಬ ವಿಷಯಗಳನ್ನು ಹೇಳಿದ್ದಾರೆ. ಇವುಗಳೆಲ್ಲವೂ ಕೂಡ ಸ್ವ ಉದ್ಯೋಗ. ಒಂದೇ ಸಲಕ್ಕೆ ಇಷ್ಟು ದೊಡ್ಡ ಸೆಟಪ್ ಮಾಡಿರೋದಲ್ಲ. ಸಣ್ಣ ಸಣ್ಣದಿಂದ ಬೆಳೆದು ಇವತ್ತು ಒಂದು ಹಂತಕ್ಕೆ ಬಂದು ನಿಂತಿದ್ದಾರೆ. ಸಮಾಜದಲ್ಲಿ ಗುರುತಿಸಿಕೊಂಡಿದ್ದಾರೆ. ತುಂಬ ಜನರಿಗೆ ಕೆಲಸಗಳನ್ನು ಕೊಟ್ಟಿದ್ದಾರೆ. ಇಡೀ ಸಮಾಜಕ್ಕೆ ಮಾದರಿಯಾಗಿದೆ. ಇವರನ್ನು ಮತ್ತೊಮ್ಮೆ ನಾನು ನಮ್ಮ ಸೀಕ್ರೆಟ್ ಆರ್ಟ್ ಕಾಲೇಜಿನ NSSನ ಪರವಾಗಿ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಲೈನಲ್ಲಿ ಸರ್ ಹಾಗೆ ತಂಪು ಪಾನೀಯದ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಸೊ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಸರ್. ಮಕ್ಕಳ ಸರ್ ಒಂಜಿ ಫೋಟೋ ಅಡಿ ಅಂತ ಸರ್ ಒಂದು ಫೋಟೋ ತೆಗಿ ಮಾತಾಡಲ್ಲ ಕುಲ್ಲೆ ಇಲ್ಲಿ ಹಾಗಾಗಿ ಹೀಗೆ ಬ್ಯಾನರ್ ಇಲ್ಲೇ ಇರ್ತದೆ. ಹಾಗೆ ಮಾತಾ పోతాండి ఇంకేం గుర్తు సో ఎడెత్తండి ఎల్లేదా ಪಾಯ್ಸಕ್ಕೆ ನಮ್ಮಕ್ಕೆ ಗೋಡಂಬಿ ಕೊರಿಯರು ಧರ್ಮಗು ಎಡ್ಡೆ ಜನ ನಮ್ಮ ಬೇಕರಿಡು ಮಾತು ತಿನ್ನೇರ ಕೊರಂದಿತ್ತೇರು ಆರ್ನ ಮನಸ್ಸು ಮಲ್ಲ ಇತ್ತ ನಮ್ಮೊಟ್ಟಿಗೆ ಸುಖಿ ಇಲ್ಲೇ ಸುಖಿ ಆಯ್ ಸುಖಿ ಅಡೆ ಬೊಬ್ಬನೆ ಆಯನೊಟ್ಟಿಗೆ ಬೋತಲ್ಲಿ ಬೈಕಿಟ್ಟು ನಮ್ಮ ಇಲ್ಲದ ಹಂಚಿ ಇಲ್ಲುಂಟದ ಆಯನಿಲ್ಲ ಅಲ್ಲಿ ರೆಬಲ್ ರೈಡ್ ಕಾನೂನು ಬಾಹಿರ ಅಪರಾಧ. ಸ್ನಾನ ನಿಕ್ಲೆ ಚಾ ಬರ್ದು ಸಿಕ್ಕ ಬೈ ಬೋಪುಣೆ ಅಂತ ಬುಲಿಪರ್ಚಿ ಹಾ ಬುಲಿಪರ್ಚಿ ನಾಟಕದ ಕಣ್ಣೀರವು ಕಸಲೆ ನಾಕ್ ವೈ ಚಾ ಸಗಿ ಕಾಲೆ ನೈ दे दीजिए यहाँ दे दीजिए ना लोग
ನೆಂಚಿನಿ ಬೂಸ್ಟ್ ಸತ್ಯ ಬಲ್ಲೆ ಹಿಂದೆ ಈ ರೆಕಾರ್ಡ್ ಬರ್ತದ ಆತು ನೀನು ಇಂಚೆ ಇಂಚೆ ಬಂದ್ರ ವೇಸ್ಟ್. ಇದೆಂತದ ಇದು ಕಾಣ್ತದ ಕರ್ನಾಟಕದಲ್ಲಿ? ಯಾವುದು ಯಾವುದು ಏವೋ ಅಂಜನೆ ಅಂತೀನಿ ಪೂಜಾ. ಇದು ಮಲ್ನಾಡಿಗೆ ಬಂದು ಕಾಫಿ ಕುಡಿದು ಮಲ್ನಾಡಿಗರ ಇರುವುದಿಲ್ಲ ಟೇಸ್ಟ್ ಆಯ್ತಾ? ಮಲ್ನಾಡಿಗೆ ಬಂದು ಕಾಫಿ, ಮಂಗಳೂರಲ್ಲಿ ಟೀ ಕುಡಿರಿ, ಮಲ್ನಾಡಿಗೆ ಬಂದು ಕಾಫಿ ಕುಡಿರಿ. ಕಾಫಿ ಟೇಸ್ಟ್ ಬೇರೆ, ಇಲ್ಲಿ ಟೇಸ್ಟ್ ಬೇರೆ ಕಾಫಿ. ಸಿಗ್ಲಿಲ್ವಾ ಕಟ್ಲೆ ಬಜ್ಜಿ ಬನಲೆಡು ಸಜ್ಜಿಗೆ ಬಾರ್ದೀತ ಪಾರ್ದು ತಿಡು. ಈ ಸಲದ ಜೂನಿಯರ್ಸ್ ಅದ ಎಡ್ಡೆ ಬೆನ್ಪತವ ಈ ನೋಂಜಿ ಲೀಡರಿಗೆ ಪಾಪ ತುಲ ಇಂಚ ಆತಿರ್ತುಲ. NSS ಆಫೀಸರ್ ತಗೋಲಿ ಸರ್. ಜಿಯೋ ಮ್ಯಾಮ್, ಎಮರ್ಸನ್ ಸರ್, ರಾಬಿನ್ ಸರ್, ಪ್ರಸನ್ನ ಸರ್, ರಕ್ಷಿತಾ ಮ್ಯಾಮ್, ದಿವ್ಯಾ ಮ್ಯಾಮ್ ಬಂತು ಮ್ಯಾಮ್ ಬಂತು. ನಮ್ಮ ಆಟಿಕೆದಾರು ಸರ್ ನೆನ್ನೆ ಬರ್ಬೇಕಿತ್ತು ಏನು ಮ್ಯಾಮ್? ಕೆಲವೊಂದು ಮಾಡ್ತೀವಿ ಒಳ್ಳೆ ಯಾವುದು ಅರ್ಥ ಆಗ್ಲಿಲ್ಲ. ಅದೆಲ್ಲ ಬರ ಅಲ್ಲಿ ಸಾಂಗ್ ಹೋಗ್ತದೆ. ಚಾದೊಟ್ಟಿಗೆ ಕಡಲೆ ಬಜ್ಜಿಲಿ ಇತ್ತುಂಡು. ಸೊ ಮುಲ್ತುವಲಿ ಎಂಚಿನ ಹಾರ್ಡ್ ವರ್ಕರ್ ಅಲ್ಲ ಮ್ಯಾಮ್, ಹಾರ್ಡ್ ವರ್ಕರ್ ತಂಗಿ ಅಮ್ಮ ನೋಡಿದ್ರೆ ಹೌದು. ஆண்டி ஆண்டி கமெண்ட் அம்பிளே நான் போயிட்டேன். அதில் மேப் மந்தூரில் தீர்த்து அடை போய் ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಜೀವ ಮ್ಯಾಮ್ ಬರ್ತೀರಿ ಮ್ಯಾಮ್. ನೀವೊಂದು ಮಿಡ್ಲಲ್ಲಿ ಬರಬೇಕು, ಆಗ ಖುಷಿ ಆಗ್ತದೆ. ನಮ್ಮ ಇಂಡಸ್ಟ್ರಿಯಲ್ ವಿಸಿಟ್ ಮತ್ತು ಆಂಡು ಚಾವರ್ದ ಆಂಡು. ಸೊ ಇದಕ್ಕೆ ಈ ಲಾಗ್ ಹಿಂದನ್ಪಗ ಇನಿ ಮೂಜಿ ಲಾಗ್ ಆಂಡು ಟೋಟಲ್. ಸೊ ಅನಾರ್ಥ ಬುಕ್ಕ ನಿಕ್ಲಿಗೆ ಕಲ್ಚರಲ್ ಪ್ರೋಗ್ರಾಮ್ ಲಾಸ್ಟ್ ಡೇ ಆಯ್ತಾ. ಸೊ ದೀಪಾರ್ಚನೆಗೆಲ್ಲ ಮತ್ತೊಂದು ಆಯ್ತು ಲಾಗ್ ಬರ್ಕೊಂಡು. ಓಕೆ ಬಾಯ್ ಬಾಯ್. ನೆಕ್ಸ್ಟ್ ಲಾಗ್ ತಿಕ್ವೆ ಬಾಯ್.